ಅಡುಗರು ಮುಂದುವರೆದು ಯಥಾಪ್ರಕಾರವಾದ ಉನ್ಮತ್ತವಾದ ಗ್ರಾಮದಲ್ಲಿ ಉನ್ಮತ್ತವಾದ ಇಂದು ಮಾತಾ ವಿಘ್ನ ಮಹಾಕಷ್ಟ ಮತ್ತು ದೋಷ ಪರಿಹಾರ ಯತ್ನ ವಿಘ್ನವಾರಕಾದಿ ಮಹಾಗರ್ಭದೇವರಲ್ಲ ಪೂಜರ್ನ ಗುರುವರೆಲ್ಲ ಅನೇಕಲ್ಲ ಪುರುಷರೆಲ್ಲ ದೇವದೇವರಲ್ಲ ಲಕ್ಷ್ಮೀನಾಥ ಸತ್ಯನಾದೇವತಾ ಪ್ರೀತ್ಯಾರ್ಥವಾದ ಭಕ್ತಿಪೂರ್ಣ ಸೇವನೆ ಯಥಾಪ್ರಕಾರವಾದ ಭಗವಂತೆ ಮಾತಾ ಸ್ವೀಕಾರವಂತ ಲೆಕ್ಕನೆ ಸಂಸಾರದ ಅಭಿಷ್ಟ ಮಾತ ಭಗವಂತೆ ಅನುಗುಣವಂತ ಸರ್ವ ರಕ್ಷಣವನ್ನು ಕಾಪಾಡುತ್ತಿರಲಿ ಎಂಬಂದ್ರೆ ಪೂಜೆಯ ಆರಂಭ ಕಾಲದ ಭಕ್ತಿವರಗಾದ ಪ್ರಾರ್ಥನೆ ಓಂ ವೇದವೇದಾಂತರಕ್ಷಾತೋ ಭಗವಾನದೇ ಮನುಷ ಪ್ರಣಮ್ಯದೇ ಮಹಾಭಾವೋ ನಾರಾಯಣದೀಶ್ವರ ಶ್ರೀಮನ್ನಾರಾಯಣ ಸ್ವಾಮಿವಾದಾಂಬುಜ ರಜಲದೇವಿದೇ ಧ್ಯಾನಿರ್ಧರದಾ ಮೋಹಮಾಯಮೌಷಧ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಂಪ್ರಭ ನಿರ್ವಿಘ್ನಮೇದೇವ ಸರ್ವಕಾಲೇ ಸರ್ವದಾ ಲಕ್ಷ್ಮೀ ಸತ್ಯನಾರಾಯಣ ದೇವತಾಭ್ಯೋ ನಮಃ ಮನಸಾಭಿಷ್ಟಪ್ರಾರ್ಥನಾರ್ತೆ ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ತೇ ಗಣಾನಾಂ ತ್ವಾ ಗಣಪತಿಂ ನಮಾಮಿ ಕವಿಂ ಕವೀನಾಭೋ ಸಹಸ್ರವಾನ್ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನಃ ತನ್ನೋದೇ ಶ್ರೀನಾಥಂ ಮಹಾಗಣಾಧಿಪತಯೇ ನಮಃ ದೇವತಾಯ ನಮಃ ಶ್ರೀ ನಮಃ ತ್ರ್ಯಂಬಕಾಯ ನಮಃ ಲಕ್ಷ್ಮೀನಾರಾಯಣಾಭ್ಯೋ ನಮಃ ಉಮಾಮಹೇಶ್ವರಾಯ ನಮಃ ದೇವಗಂಧರಾಭ್ಯೋ ನಮಃ ವೇದಾರಮಾಭ್ಯಾಯ ನಮಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಗುರುದೇವೋ ಭವ ಹೇತು ಕರ್ಮವರದಾನ ದೇವತಾಭ್ಯೋ ನಮಃ ಪೂಜಾ ಆರಂಭಕಾರಾರ್ತೆ ಮನಸಾಮಿಷ್ಟಪ್ರಾರ್ಥನಾರ್ತೆ ಪ್ರಾರ್ಥನಾದಿನೇ ತಮೋರೇ ಸರ್ವಾಭಾಗ್ನಾಂ ದಿವಾಕರ ತದೇ ಮುಕ್ಷಾರಾಭೂಸರೋದಾನಮಭೂವ ನಮಾಮಿ ಸಂಭೋಗಣಭೋಜನ ಧರಣೇ ಗರ್ಭಂಬೋಧ ವಿದ್ಯುತ್ಕಾಲೇ ಭವಾನ್ ಕುಮಾರಕ್ರಮ ಸಂಖ್ಯಾಹ ಮಂಗಳಂ ಪ್ರಣಮಾಮ್ಯಃ ಪ್ರಯೋಗೋಪರಿಕಾಶಂ ಮುಖ್ಯೇನಾಥಂ ಸೌಮ್ಯಂ ನೋ ವೇದಾತಂ ಪದಂ ನಮಾಮ್ಯಃ ವೇದೈಮಾನಾಂ ಚಾರ್ಷೀಣಾಂ ಚ ಗುರುಗಾಂಜನ್ಯವ ಬುದ್ಧಿಪದ್ರೋಗೀಶಂ ತಂ ನಮಾಮಿ ಬೃಹಸ್ಪದೇ ವಿಮಸಂದಾಕಾಲಾಪಂ ದೀಕ್ಷಾನಾಥಂ ಕರಾಂ ಸರ್ವಾರ್ಥಾಂ ಸುಭಕ್ತಾರಾಮಾರ್ಥಂ ಪ್ರಣಮಾಮ್ಯಃ ನೀಲಾಂಜನಮಾವಾಶಂ ಪ್ರವೇತ್ರಮಾಕ್ರಿಯಾನ್ ಕಾಯಮಾರ್ತಾಂ ಸಂಬೋಧಾತಂ ನಮಾಮಿ ಈಶ್ವರ ಅರ್ಧಕಾಯ ಮಹಾವೀರಾಜೇಂದ್ರಾದಿವರ್ಧನ ಸ್ಮಿತಾ ಸಂಬೋಧಾತಂ ರಾಮಂ ನಮಾಮ್ಯಃ ಭಗವತೋ ಹೇ ನಮಾಮಿ ರೂಪಯಾಮಿ ನಮದಾನ ಸ್ವಾಮಿ ದೇವತಾಭ್ಯೋ ನಮಃ ನಮಸ್ತಾವತ್ರ ಪೂಜೋಪಚಾರಾಮಿ ಸಮರ್ಪಯಾಮಿ. ಪ್ರತಿ ಒಂಜಿ ಪದ್ಯಾವಡೆ ಪ್ರತಿ ಒಂಜಿ ಜೀವ್ಯಾಡು ಒಂದು ನಾಡ ಇನ್ನು ಆಜ್ಞೆಂಚಿದಾಗ ಪ್ರತಿ ಒಂಜಿಲ ಇರಗೆ ವಿಷಯದ ಆಲೋಚನೆ ಪರಮಾತ್ಮ ಅಂದಾಗ ಅವಳು ನಾರದ ಮುನಿಗಳಿಗೆ ಪರಮಾತ್ಮ ಬಂದಿಗೆ ಇದೇ ನಾರದ ಮುನಿ ಇಡೀ ಲೋಕದ ಪ್ರತಿ ಒಂಜಿಗೆ ಗೊತ್ತಿತ್ತದಲ್ಲ ಇರಕ್ಕಿಲ್ಲ ಬಾಯಿಗೆ ಏನೊಂದು ನಾವು ಮುಖದ ಪಾತ್ರೆಗಳ ಮೈಂದು ಖುಷಿ ಆಗ್ಬಿಡು ಅವಾಗ ದಾಯ ಬರ್ತಾರೆ ಉದ್ದೇಶಕ್ಕೆ ಬರ್ತಾರೆ ದೇಶದಾದ ಪರಮಾರಾಧ ಅಂದಾಗ ಅವಳು ನಾರದ ಮುನಿ ಪರಮಾತ್ಮ ಲೋಕದ ಅನುಗ್ರಹಗೋಸ್ಕರ ಲೋಕದ ಹಿತಾಶಕ್ತಿಗೋಸ್ಕರ ಲೋಕ ಸಂಚಾರವನ್ನು ತಂದುತ್ತೆ ಲೋಕ ಸಂಚಾರವನ್ನು ಬಂದಾಗ ಅವಳು ದೇವಲೋಕ ಪ್ರವೇಶಾಯ ದೇವತೆಲಿ ಮಾತ್ರ ಹಂಚಿದೆ ಪಾತಾಳ ಲೋಕ ಪರಮಾತ್ಮ ಪಾತಾಳ ಲೋಕ ಓದು ಅವಳು ನಾಗಕಣ್ಣಿಕೆಯಲ್ಲಿ ಮಾತಾಡಿನ ಮಾತು ಏಕ್ಯಾನಿ ಮೃತ್ಯುಲೋಕ ಪ್ರವೇಶ ಪರಮಾತ್ಮ ಮೃತ್ಯುಲೋಕ ಪ್ರವೇಶ ಅನಗ ನಾನಾ ಜನಕಲು ಮಾತ ಅಧರ್ಮದ ಮಾತು ಒಳಗಾಗ್ತಾರೆ ಅಧರ್ಮದ ಒಳಗಾಗ್ತಾರೆ ಮಾತು ದಾದ ಪರಿಹಾರ ಗುರು ಬಂಡ ಪ್ರತೀವರಿಲ್ಲ ಸರಿ ಇದ್ದರಲ್ಲ ಪ್ರತಿ ಜನಲ್ಲ ಪರಮಾತ್ಮ ಸೇವೆ ಪ್ರತೀವರಿಗೂ ನಮ್ಮ ಶಿಕ್ಷಕರನ್ನ ಪರಮಾತ್ಮದ ನಮ್ಮ ದಾಯಿ ಒಂದು ವ್ಯವಸ್ಥೆ ಬೈದ ನಮ್ಮ ಪ್ರತಿಯೊಂದಿನ ಜನಕ್ಕೆ ಎದ್ದೆ ಬಂದಾಗ ಅವರು ಪರಮಾತ್ಮ ಕಾಲ ಏತಸ್ಮೈ ಕಲಿಯುಗಡೆ ಜನಗಳು ನಾನಾ ರೀತಿ ಅಧರ್ಮಲೆ ಮಾತಲ್ಲಿ ಅವರು ಪರಮಾತ್ಮ ಸಂಸ್ಕೃತಿ ಜನಗಳು ಅಂಚನೆ ಬಂದಾಗ ಅವರು ನಾರದ ಪರಮಾತ್ಮ ಜನಕ್ಕೆ ನಮ್ಮ ಅಂಚ ಮಾತ್ರನ್ನ ಜನಕ್ಕೆ ಕಷ್ಟ ನಿವಾರಣೆ ಆಗ್ತದ ಕಾರಣ ಪರಿಹಾರ ಬಂದಾಗ ನಾರದಾಮನಿಗೆಲ್ಲ ಪಾತ್ರೆಗೆ ಮನ್ನಣೆ ಅದೇ ಆ ಪರಮಾತ್ಮ ಬಂದಿಗೆ ಮಾಡ ಕಲಿಯುಗಡೆ ಸತ್ಯನಾರಾಯಣ ದೇವರ ಪೂಜೆ ನಮಸ್ಕಾರ 5 ಜನಗಳು ಬಂದು ಬರಡೆ ಅಪಜ್ಞಾನ ಉಳ್ಳವ ದಶಮುಖಿಯನವಾದ್ಯಾನ ವಿಚಕ್ಷಾದಿ ಜನಗಳ ಸರ್ವ ಕಷ್ಟದಲ್ಲಿ ನಿವಾರಣೆ ಮಾಡುವೆ ಸರ್ವ ಕಷ್ಟದಲ್ಲಿ ನಿವಾರಣೆ ಮಾಡಿ ಬಂದಾಗ ಈತ ಪಣ್ಣಿನ ತಡ ಅವರು ದಾನ ಬೇರೆ ನಾರದಾಮನಿಗಳು ಪರಮಾತ್ಮನ ಪೂಜೆಗೆ ಪರಮಾತ್ಮ ಬಂದಿಗೆ ಪರಮಾತ್ಮ ಈತ ಪಂಡನೆ ಯಾರಂದ್ರೆ ಆ ಪೂಜೆದ ವಿಧಿವಿಧಾನ ಆ ರೀತಿ ಮಂದ್ಬಿಡು ಆ ವಿಧಿವಿಧಾನ ಮಂತ್ರನ ಆ ರೀತಿಯಾಗಲಿ ಫಲಾದಿಕೊಂಡು ನೇನು ಪಂಡನ ಮಾತ್ರ ಯಾಚನೆಗೆ ಸ್ತ್ರೀಯಾಯನ ವಿಷಯ ಸಂದೇಶ ಕಡಪುವೆ
ಆಲೋಚನೆ ಮಾಡಬೇಕು. ಇದು ಪರಮಾತ್ಮೆ ಬಂದರೆ ಎಲ್ಲ ಕಷ್ಟ ನಿವಾರಣೆ ಮಾಡ್ತೇವೆ ಅಂತ ಆಲೋಚನೆ ಅಂತೆ ಅವನೇ ಮನಸ್ಸು ಸಂಕಲ್ಪ ಮಾಡಬೇಕು. ಪರಮಾತ್ಮ ಈ ಮಣ್ಣಿನ ಪೂಜನೆ ಯಾರು ನಾಳಿಟ್ಟು ನಟ್ಟದಾನ ಮಕ್ಕಳ ಬಂದೆ ಅವರು ಸಂಕಲ್ಪ ನಮಗೆ ಸಂಕಲ್ಪ ಮಂತಿದ ನಂತರ ಪರಮಾತ್ಮ ಅನುಗ್ರಹ ಕೊಟ್ಟು ಆಯ ಮೂರ್ಚಿಗೆ ಚದುರ್ಪುದಿದೆ ಮಾತ ಏನು ಮಾತ ಬಾಕಿ ಕಾದರ ಅದು ನೆತ್ತಲೆತ್ತದ ದಾನ ಧರ್ಮನೆ ಕೊಟ್ಟಿರು ನೇತುವಿನ ಭಿಕ್ಷ ಬ್ರಾಹ್ಮಣ ಆಶ್ಚರ್ಯ ಯಾನ ಕಾಲಿ ಮೂಜಿ ಕೊಟ್ಟು ಸ್ಮರಣಿಕೆ ಮಂತ್ರಗಳೇ ಈ ನೋಡಿದ ಪರಮಾತ್ಮ ಫಲದಿಕ್ಕಿದೆ ಯಾನ ಪೂಜೆ ಮಂತ್ರ ಏಕೆ ಫಲದಿಕ್ಕಲು ಬಂದ ಆಲೋಚನೆ ಬಂದಿದೆ. ಪ್ರತಿ ಒಂದಿಗಳ ಭಿಕ್ಷಾ ಬಂದಿದೆ ನನ್ನ ಕಾಸನ ಮಾತ್ರ ಒಂಜಿ ಚುಂಬು ಕಾಡ್ತದೆ ಒಂಜಿ 8 ದಿನದಿವೆ 8 ದಿನದಿದೆ ಆ ಪರಮಾತ್ಮನ ಸೇವೆ ಮಾಡುವುದಕ್ಕೆ ಸೇವೆ ಬಂದಿದೆ ಒಂದು ಬಿಟ್ಟಿನ ಮಾತ್ರ ಹೊರಗೆ ಹೊರದು ಆ ಪರಮಾತ್ಮನ ಸೇವೆ ಬಂದು ಅವರ ನೀರಿನ ಸಭಾಪಕ್ಷಣೆ ಪ್ರತಿಯೊಂದು ಸ್ವೀಕಾರ ಮಾಡಿದರೆ ಮಾತ ಪ್ರತಿಷ್ಠಾಪನೆ ಮತ್ತೊಂದು 14 ಉದಯನ ಅಶ್ವಿಸ್ನಾದಿನ ಆವಾಹನೆ ಮತ್ತೊಂದು ಇದಾದ 16 ಪಂಚೋತ್ಸವ ಪೂಜೆ ಪುರಸ್ಕಾರ ಮತ್ತೊಂದು ಅಷ್ಟೋತ್ತರಲ್ಲಿ ಮಾತ ಬಂದು ಕಥಾಭಾಗಲಿ ಮಾತ ಬರ್ತದೆ. ಪರಮಾತ್ಮನ ದಿವ್ಯ ಚರಣಗೆ ಮಾತಿರಲ್ಲ ಇಲ್ಲಿ ಬರ್ತಿರ ಮಾತು ಸೇರ್ತಾ ಪರಮಾತ್ಮನ ಸೇವೆ ಮಂತ್ರಿನ ಸೇವೆನೆ ಪರಿಪೂರ್ಣವಾದ ಕಿಂಚಿತಾನಲ್ಲ ಪರಿಪೂರ್ಣವಾದ ಸ್ವೀಕಾರ ಮತ್ತೊಂದು ನಿಖಲ ಮಾತ ಸಂಘದ ಪದಾಧಿಕ ಅಧ್ಯಕ್ಷರಗಾವಡು ಪದಾಧಿಕಾರಿಗಳು ಕಾರ್ಯದರ್ಶಿಗಳ ಬರ್ಪುಣ್ಯ ಸರ್ವ ಕಷ್ಟದಾದಂಡ ಐನು ಮಾತ ನಿವಾರಣೆ ಅಂತ ಕೊಡ್ದು ನನ್ನ ದುಂಬುಗಳ ಈ ಒಂದು ಸಂಘ ಧರ್ಮಸ್ಥಳದ ಸ್ವಸಹಾಯ ಸಂಘ ನಾತು ಅದೇ ಪ್ರತಿ ಒಂಜಿ ಕಷ್ಟದ ಜನಕ್ಕೆ ಮಾತ ಎಡ್ಡೆ ರೀತಿಯ ಪ್ರಯೋಜನ ಸಿಗದೆ ಅಕಲಲ ಜೀವನ ಸುಖಮಯವಾದ ಸಾಗುವಂಜ ಮಹಾಮಲ್ಲ ಒಂಜಿ ಸಂಘ ಅದು ಇನಿ ಮಾತಾ ರೀತಿಲ ಸೋಮೇಶ್ವರ ಗ್ರಾಮ ಅಂಚನೆ ಕೋಟೆಗಾರ ಗ್ರಾಮ ಅಂಚನೆ ಮಾತಾ ಗ್ರಾಮಲ ಒಳಗೆ ಹೋಗಿ ಮಾತೆಲ್ಲ ಒಟ್ಟಿಗೆ ಸೇರಿಸಿ ಒಂಜೇ ನೆಲ ತಡಿದ ಪರಮಾತ್ಮನ ಸೇವೆಯನ್ನು ಪ್ರಕಾರ ನಿಖಿಲೆಗಳ ಬರ್ಪುಂಜ ಸರ್ವ ಕಷ್ಟದಾದನ್ನ ನಿಖಿಲೆಗಾವಡು ನಿಖಿಲ ದಾಂಪತ್ಯ ಜೀವನವಾಡು ನಿಖಿಲ ಜೋಕುಲು ಬಾಲ್ಯಲಾಗಾವಡು ನಿಖಿಲ ಗಾಬಾಗಡಾವಡು ನಿಖಿಲ ಮನ್ಪುಂಜ ಉದ್ಯೋಗಡಾವಡು ಆ ರೀತಿಲ ಅಡೆತಡೆ ಬರಂದೆ ಮಾತಾ ರೀತಿಲ ಎಡ್ಡೆ ರೀತ ಪುಂಜ ಯೋಗವಾಗಿಗ ಪರಮಾತ್ಮ ದೇವರ ಅನುಗ್ರಹಕ್ಕೆ ಕಾಪಾಡಿಕೊಡ್ದು ನಿಖಿಲ ದೇಹವರ್ನ ನಾನಾ ರೀತಿಯ ಕಾಯಿಲೆಯುಂಡ ಐನು ಮಾತ ನಿವಾರಣೆ ಬಂದು ಕೊಡ್ದು ಆಯುಷ್ಯ ಇತ್ತಿನೇಟ ಆರೋಗ್ಯ ಬದುಕದೆ ಆ ಪರಮಾತ್ಮನ ಸೇವೆಲ ಅಂಚನೆ ಜನಕಲಲ್ಲ ಕೂಡಲ ಸೇವೆ ಮಂತೊಂದು ಉಪ್ಪುಣಂಜ ಯೋಗವಾಗಿಗ ಪರಮಾತ್ಮ ದೇವರ ಅನುಗ್ರಹವನ್ನು ಪಡೆ ಏರು ಮಾತ ಆ ಪೂಜೆನ ಪುರಸ್ಕಾರ ಯಾರ ಏರು ಮಾತ ಆ ಪೂಜಾ ಪುರಸ್ಕಾರದ ಕಥಾಭಾಗನ ಕೇಂದ್ರ ಕಿವ್ಯಾರ ಕೇಂದ್ರ ಏರು ಮಾತ ಆ ಪೂಜೆಗೆ ಪಾಲ್ಗೊಂಡರೆ ಆಗಲಿಲ್ಲ ಮಾನ ಸರ್ವ ಕಷ್ಟ ನಿವಾರಣೆ ಅದನ್ನು ಕೊಡ್ದು ಅಕೈಗಲ ಇವತ್ತು ಬರ್ತೀನಿ ಸರ್ವ ಕಷ್ಟ ನಿವಾರಣೆ ಇವತ್ತು ಸುಖ ಭಾಗ್ಯ ಸಂಪತ್ತು ಕೊಡೋದು ಕಡೆಗಾಗಲಿ ವೃತ್ತಿ ಸಾಧಿತ ಮಹಾಮಲ ನೆಲ ಆ ಪರಮಾತ್ಮ ದೇವರಿಗೆ ಮಾತ ಒದಗಿಸದೆ ಬಂದು ಭಕ್ತಿಪೂರ್ವಕವಾದ ರಾತ್ರಿಗೆ ಪರಮಾತ್ಮನ ಪೂರ್ಣ ಅನುಗ್ರಹವಾದ ಸಾಗುವಿಕೆ ಯೋಗ ಭಾಗ್ಯನೆ ಹೀಗೆ ಮಾತಾ ಪರಮಾತ್ಮೆ ಅನುಗ್ರಹ ಪಡೆದಲ್ಲಿ ಭಕ್ತಿಪೂರ್ವಕವಾದ ಪರಮಾತ್ಮನ ಮಂತ್ರ ಪ್ರಾರ್ಥನಾ ದೇವತಾ ಓಂ ಶಾಂತಿ 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 ಕಾಯೇನ सकलं श्रीमन्नारायणाय समर्पयामि श्रीमन्नारायणाय समर्पयामि श्रीमन्नारायणाय समर्पयामि ओम पूर्णमदां पूर्णमदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शान्ति शान्ति शान्तिः हरिः ओं तत्सर्वब्रह्मार्पणमस्तु परमात्मने नमः लक्ष्मीसत्यनारायण
ಮನದಲ್ಲಿ ಮುಂದೆ ಬರ್ಪಾದು
ಸಾವಿರ ಬಾರ ಮಾಡ್ತಾರೆ ಅವರಿಗೆ ಮನೆ ಅವೇ ಬಾರಗಳು ಏತ್ತು ಕೊಡಲಿಲ್ಲ ಅರಿ ಮಾಡ್ತಾರೆ ಆಗ ತಿಂಗಳಿಲ್ಲ ಅರ್ಲಿನ ಕೊಂದು ಏತ್ತು ಕೊಂಡೊಡೆ ನಮ್ಮನೆಗೆ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ಗ್ರಾಮದ ದೈವ ದೇವರುಗಳಿಗೆ ಕರಗಳನ್ನು ಜೋಡಿಸುತ್ತಾ ಮಾತನಾಡುವ ಮಂಜುನಾಥ ಎಂದೇ ಕರೆಯಲ್ಪಡುವ ಧರ್ಮಾಧಿಕಾರಿ ನಮ್ಮೆಲ್ಲರ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪಾದ ಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೂ ಆಗಮಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸೋಮೇಶ್ವರ ವಲಯದ ಸಾಧನೆಯ ಪಕ್ಷಿ ನೋಟವನ್ನು ತಮ್ಮ ಮುಂದೆ ಇಡುತ್ತೇನೆ. ತಾನು ನೀಡುವ ದಾನ ಒಂದು ತುತ್ತು ಆಗದೆ ಬಡವರಿಗೆ ಬದುಕುವ ದಾರಿಯಾಗಬೇಕು. ಹಸಿದವರಿಗೆ ಅನ್ನ ನೀಡುವ ಬದಲು ಅನ್ನವನ್ನು ಉತ್ಪಾದಿಸುವ ಕಲೆಯಾಗಬೇಕು ಎನ್ನುವ ಆಶಯದೊಂದಿಗೆ ಪ್ರಾರಂಭಿಸಲಾದ ಯೋಜನೆಯೇ ಪೂಜ್ಯರ ಕನಸಿನ ಕೂಸು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. 1982ರಲ್ಲಿ ರತ್ನಗಿರಿ ಶಿಖರದಲ್ಲಿ 39 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಶ್ರೀ ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿ ನೆನಪಿಗಾಗಿ ಜನ್ಮ ತಳೆದು ಅಂದಿನಿಂದ ಇಂದಿನವರೆಗೂ ಬದಲಾವಣೆಯ ಹರಿಕಾರನಾಗಿ ತಾನಾಯ್ದ ಗ್ರಾಮಗಳಲ್ಲಿನ ಬದುಕನ್ನು ಹಸನುಗೊಳಿಸುವಲ್ಲಿ ಗ್ರಾಮಸ್ಥರಿಗೆ ಪ್ರೇರೇಪಣೆ, ಮಾಹಿತಿ, ಮಾರ್ಗದರ್ಶನದ ಮೂಲಕ ಮೌನ ಕ್ರಾಂತಿಯನ್ನು ಮಾಡಿ ಕರಾವಳಿ ಜಿಲ್ಲೆಗಳಲ್ಲಿನ ಬಡತನ, ಅಜ್ಞಾನ, ನಿರಕ್ಷರತೆ, ಮದ್ಯಪಾನಾದಿ ದುಶ್ಚಟಗಳ ವಿರುದ್ಧ ತೀವ್ರ ಸಮರವನ್ನು ಸಾರಿದ ಯೋಜನೆ 2003ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದೊಂದಿಗೆ ಕೈಜೋಡಿಸಿ ಪ್ರಾರಂಭಗೊಂಡಿತು. ದೇಶದ ಬೆನ್ನೆಲುಬು ಗ್ರಾಮವಾದರೆ ಗ್ರಾಮದ ಬೆನ್ನೆಲುಬು ಕೃಷಿ. ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಒಗ್ಗೂಡಿಸಿ ಅವರಲ್ಲಿ ಸಂಘಟನಾ ಶಕ್ತಿಗಳನ್ನು ಮೂಡಿಸಿ ಸ್ವಯಂ ಅಭಿವೃದ್ಧಿಗೆ ಪ್ರೇರಣೆ ನೀಡುವ ಅಪೂರ್ವ ಕಾರ್ಯಕ್ರಮ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ರಚನೆ. ಪ್ರಕೃತಿ ರಮಣೀಯ ಹಚ್ಚ ಹಸಿರಿನಿಂದ ರಮ್ಯವಾಗಿ ಕಂಗೊಳಿಸುವ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಶಾಂತ ತಾಣವಾಗಿರುವ ಸಹಸ್ರಾರು ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಪುಣ್ಯಭೂಮಿ. ಇಂತಹ ಪುಣ್ಯಭೂಮಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾದಾರ್ಪಣೆ ಮಾಡಿ 15 ವರ್ಷಗಳಾದವು. ಸೋಮೇಶ್ವರ ವಲಯದಲ್ಲಿ ಈಗ 3,395 ಸದಸ್ಯರನ್ನು ಒಳಗೊಂಡ 12 ಪ್ರಗತಿ ಬಂಧು 301 ಸ್ವಸಹಾಯ ಸಂಘಗಳನ್ನು ಸಂಘಟಿಸಲಾಗಿದೆ. ಈ ವಲಯದಲ್ಲಿ ಒಟ್ಟು 313 ಸಂಘಗಳ ಒಟ್ಟು ಉಳಿತಾಯ ರೂಪಾಯಿ 13 ಕೋಟಿ ಆಗಿರುತ್ತದೆ. ಸಂಘದ ಆರ್ಥಿಕ ವ್ಯವಹಾರದ ಗುಣಮಟ್ಟವನ್ನು ಹೆಚ್ಚಿಸಲು ಎಲ್ಲಾ ತಂಡಗಳ ಖಾತೆಯನ್ನು ವಿಜಯ ಬ್ಯಾಂಕಿನಲ್ಲಿ ನಮ್ಮ ಜೋಕ್ಲೆ ಬುದ್ಧಿವಂತರಾದ ಮಾಡ್ಕೊಂಡು ವಿದ್ಯೆ ಮಾಡ್ಕೊಂಡು ನಮ್ಮ ಇಂಜಿನಿಯರ್ ಮಾಡ್ಕೊಂಡು ಡಾಕ್ಟರ್ ಮಾಡ್ಕೊ ಅವು ಮುಖ್ಯ ಇಂಜಿನಿಯರ್ ಡಾಕ್ಟ್ರು ಅಲ್ಲೇ ಕುಳ್ಳು ಬಂಡದು ಸ್ವಲ್ಪ 4% ನಾಳ 10% ಪಂಚಾಯತಿನ ವಿಚಾರಗಳು ನಮಗೆ ಕೇಳುವ ಜೋಗ್ಲಾಗಿ ಮಾನಸಿಕವಾದ ಹಿಂಸೆ ಕೊಡಪ ಇದೇ ನಮ್ಮ ಕೂದುಳ್ಳ ಇಲ್ಲಿ ಬಾರಿ ಮಲ್ಲ ಮಾತೆಲ್ಲ ಬಾರಿ ವಿದ್ಯೆಗೆ ಬಲ್ಲ ಕ್ಲಾಸ್ நல்ல ವಿದ್ಯಾವಂತರು ಬುದ್ಧಿವಂತರಾಗುತ್ತಾರೆ. ನಮ್ಮ ಜೋಗ ಬುದ್ಧಿವಂತರು ಮಾಡ್ಕೊಳ್ಳು ಬುದ್ಧಿವಂತರಾಗುತ್ತಂದ ಆಕೆ ಬೆಂದರಾಟ ಕಾಲದ ವರಿಪಾದು ತನ್ನ ಇಲ್ಲದ ಬೆಳಗಾದು ಇಲ್ಲದ ಗೋಪುರಂಚಿನ ಕತ್ತಿನ ತೋರು ವರಿಗೆ ಬೆದ್ದ ವಿಚಾರಗಳು ಸೇರ್ತಾರೆ. ಆಗ ಅಭಿವೃದ್ಧಿ ಸಾಧ್ಯ ಇಲ್ಲಿ ಅಂಚಿನ ಕತ್ತಿನ ಅಕ್ಕಳಿಗೆ ಮಲಮಲ ಕತ್ತರು ಎಂಟಿನಗಳು ಇಂಜಿನಿಯರ್ನಗಳು ಇಂಚಿನ ಜಡದಲ್ಲಿ ಕೆಲಸ ಮಾಡ್ಕೊಳ್ಳೋದಿನ ವಿಚಾರವನ್ನು ಅಣ್ಣ ನಮ್ಮ ಪಟ್ಟಲ್ಲ ಡಾಕ್ಟರ್ ಮಕ್ಕಳಿಗೆ ಮಾತ್ರ ಮತ್ತೆ ಕೊಡ್ತಿದ್ದೀವಿ ಇಂಜಿನಿಯರ್ ಆಗಲಿಗೆ ಮಾತ್ರ ಮಲ್ಲ ಕೆಲಸ ಮಾಡ್ತಿದ್ದೀವಿ ಇಂಜಿನಿಯರ್ ಆಗಲ್ಲ ಕೆಟ್ಟ ಜನಗಳು ಒಟ್ಟನ್ನ ವಿಚಾರಗಳು ಮಾಡ್ಕೊಂಡು ನಮ್ಮ ಪೇಪರ್ ಓದಿಲ್ಲ ಡಾಕ್ಟರ್ ಆಗಲ್ಲ ಕೆಟ್ಟಂತ್ರ ಮತ್ತೆ ಬರ್ತಾರೆ ಕಿಡ್ನಿ ಮಾಡಿ ಅವೇ ಎಟ್ಟಂತ್ರ ಇಲ್ಲ ಬಿಟ್ಟದು ಕೆಟ್ಟಂತ್ರ ವಿಚಾರಗಳು ಆ ಜೋಕ್ಗಳು ಎಲ್ಲ ಕತ್ತಿದ್ದು ಕೂಡ ಆ ಜೋಕ್ನಲ್ಲಿ ಎಲ್ಲೆಲ್ಲ ಮಲ್ಲಾಗಿದ್ದ ನಮ್ಮ ಕೊಲ್ಲೂರು ತುಂಬೋಣ ಆ ಜೋಕ್ಗಳು ಎಂಟಂತ್ರ ಆ ಇಲ್ಲದ ಮರ್ಯಾದೆ ಬರೀತಾರೆ ಕೆಲಸ ಮಾಡ್ಕೊ ನಮ್ಮ ಪ್ರತಿವರನ್ನ ಇಲ್ಲದ ಅಕ್ಲಕ್ಕೆ ಇಲ್ಲದ ಮರ್ಯಾದೆ ಉಂಟು. ಆ ಮರ್ಯಾದೆ ನಮ್ಮ ಗುರುಹಿರಿಯರ ಬಂದಕ ಜೋಕ್ಗಳು ಮನಪಡಿಸಿದ ಕೆಲಸ ನನಗೆ ಅವರು ದಾಯಿ ಗಂಡ ಎಲ್ಲೆಲ್ಲ ಜೋಕ್ಗಳಲ್ಲಿ ಇನಿ ಚೀಲೋಡು ಕಾಣ್ತು ಕೊಡ್ಬೋದು ಅಂತ ಕೊಟ್ಬಿಡಿದ್ರೆ ನಮ್ಮ ಕೆಲವೊಂದು ಮೊಬೈಲಲ್ಲಿ ಮಾತ್ರ ಹೋಗಿಲ್ಲ ಯಾರು ಮೊಬೈಲ್ ಟಿವಿ ದೂರ ದಯವಿಟ್ಟ ಮೊಬೈಲ್ ಟಿವಿ ಅಭಿವೃದ್ಧಿ ಮಾಡ್ತೇವೆ ಆದಾಗ ದುರುಪಯೋಗ ಮಾಡ್ತಾರೆ ಸೋಲು ಬರ್ತೀವಿ ನಾಳೆ ಐಗೆ ಏನು ಕೂಡ ಆದ್ರೆ ನಮ್ಮ ಮೊಬೈಲ್ ಟಿವಿ ಕೊರಡು ಅವೇ ನಮ್ಮ ಜೋಕ್ಗಳಲ್ಲಿ ಖಂಡಿತ ಬರೆಯಬೇಕು ಎಲ್ಲ ಒಂದು ಸುಖದ ಬಾಲನೆ ಆ ಟಿವಿಯ ಕೈದಲ್ಲಿ ಮುಟ್ಟುಬೋತೇವೆ ತಾಯಿ ಬಣ್ಣ ಬಾಳ ಗುರುಗಳು ಬಾಳ ಕೂತು ಬಾಳದ ಕೆಟ್ಟಿ ಹಿಂಸೆನೆ ಬಾಳಿಗೆ ಗುದ್ದಿಸಿ ಬೇತಾಗ ಬಣ್ಣಕ್ಕೆ ಕೇಳ್ತೀವಿ ಆ ಬಾಲನೆಲ್ಲ ಕೆಟ್ಟಿ ಜಾಸ್ತಿ ಕೇಳ್ಕೊಂಡು ಹೋಗುತ್ತೇವೆ ಕಾರಣ ನನಗೆ
ವಿಧಾನದ ಪ್ರಪಂಚ ಕೊಟ್ಟಾಗ ಆ ಜೋಕು ಸೇರಿ 2 ಗಂಟೆ ಆಗುತ್ತದೆ. ಮಂದಿನ ಜೋಕಲ್ಲಿ ಮೊಬೈಲ್ ತಂದ್ರೆ ಐದು ಗೋಡ ಕೊಡ್ತೀನಿ ಮೆಸೇಜ್ ಬೇರೆ ಬೇರೆ ವಿಚಾರ ಕೊಡೋದಿಲ್ಲ ನೇರ ಅವು ಎಲ್ಪಡ ಶುರು ಮಾಡ್ಕೊಡ್ಬೇಕು ಅಂತ ಒಂದು ಎಲ್ಲ ಬಾಳೆ ತಿಳ್ಕೊಂಡು ಈ ಬಾಳೆಗೆ ನಮ್ಮ ಕೊಟ್ಟು ಕೊನೆಗ ಎಲ್ಲ ಅಂಗಿಲ್ಲ ಎಲ್ಲ ನಾಲ್ಕು ಖುಷಿ ಇದ್ರ ಅಂಗಿಲ್ಲ ಇಂಥ ಡ್ರೆಸ್ನ ಪಾಠಗಳು ಈ ಬಾಳೆ ಬಿಟ್ಟು ಅಮ್ಮ ಪಾಠ ತಗೊಂಡು ಹೋಗ್ಬೇಕು. ಆ ಬಾಳೆ ಮುಟ್ಟಾಗ ಮಲ್ಲಾಡಾಗ ಚೂರು ಮಲ್ಲಾಡಾಗ ಆ ಬಾಳೆ ಬಂದ್ಬಿಡು ಈ ಅಂಗಿ ಹೆಂಗೆ ಬಿಡಿಸ್ಬೇಕು ಈ ಹೆಂಗೆ ಬಿಡಿಸಿ ಅಂಗಿ ಹೆಂಗೆ ಆ ಬಾಳೆ ಅಪ್ಪನ ಆ ಬಾಳೆಗೆ ಬುದ್ಧಿ ಬರ್ತದೆ. ಆ ಬುದ್ಧಿ ಬರ್ಬಿಡಿದ್ರೆ ಬರ್ತದೆ ಬಾಳೆ ನಮ್ಮ ಕೈ ಬರ್ತದೆ. ಆ ಬುದ್ಧಿ ಬರ್ಬಿಡಿದ್ರೆ ಬರ್ತದೆ ಆ ಬಾಳೆ ನಮ್ಮ ಪಾಠ ಅಂಗಿ ಕೇಳಿ ಗೊಗನಿ ಮಾಡಿದ ಬರ್ತದೆ ಅಂಗಿ ಅಂತ ಕೇಳಿದ್ರು ಗೊಗನಿ ಮಾಡಿ ಅಂತ ಡ್ರೆಸ್ ಮಾಡೋದನ್ನು ತುಂಬಿಡು ಆ ಡ್ರೆಸ್ಸಿನ ಬಾಳೆಗೆ ನಮ್ಮ ಪಾಠ ನಮ್ಮ ಆಲೋಚನೆ ಮಾಡ್ಬಿಟ್ಟು ನಮ್ಮ ಎಂಕಿಲ್ಲ ಇಲ್ಲದೆ ನಮ್ಮ ಇಲ್ಲದೆ ನಮ್ಮ ಈ ವಿಚಾರ ಎಣ್ಣೆ ಇಲ್ಲದ್ರೆ ಐಟಿ ಕಾರ್ಡ್ ಬೇಕು ಇನ್ನಿಲ್ಲ ಎಣ್ಣೆ ಇಲ್ಲದ್ರೆ ಜವಾಬ್ದಾರಿ ಆಗ್ಬೇಕು. ಎಣ್ಣೆ ಇಲ್ಲ ಮಕ್ಕಳು ಅರ್ಧ ಜಲ್ದಿ ಕೊಟ್ಟಿಲ್ಲ ನಗರಜಿ ಅದು ನುಗ್ಗಿಯ ಸುತ್ತೋಡು ಗುಂಡೆ ಸುತ್ತೋಡು ಹೆಂಗಿದ್ರೆ ಕತ್ತಿ ನಿಂತಿದ್ರೆ ನಮ್ಮ ತಿಂದಿರ್ತಿಲ್ಲ ಎಲ್ಲಿನ ನಮ್ಮ ಜೋಕ್ಲ ಬಂದನ್ನ ಆ ಜೋಕ್ಲು ಮಲ್ಲಾಡ ಹತ್ತಿರ ಡ್ರೆಸ್ ತೆಗೆದಾಗ ಅಲ್ಲೇ ಮನೆ ನಾಚಿಕೆ ನಮ್ಮ ವಿಚಾರ ಡ್ರೆಸ್ ಮಾಡೋಣ ಮುಖ್ಯ ಡ್ರೆಸ್ ಅಭಿವೃದ್ಧಿ ಆಗ ಬೇಗ ಬೇಗ ಮಾಡಿದ್ರೆ ಅನ್ನಲ್ಲ ನಮ್ಮ ನಮ್ಮನೆ ಕರ್ಕೊಂಡು ಮಾಡ್ಕೊಂಡಿನ ಬುದ್ಧಿಶಕ್ತಿ ನಮ್ಮ ಜೋಕ್ಲಿಗೆ ಕರ್ಕೊಂಡಿನ ಪ್ರತಿಯೊಬ್ಬ ನಂಬಿಕೆಯಿಂದ ಈ ಆಯ್ನ 5 ವರ್ಷದ್ದು 16 ವರ್ಷ ಬಿಟ್ಟದಂತಿನ ಆತ್ಮನ ಹೊತ್ತುಡು ನಮ್ಮ ಜೋಕ್ಲೆ ನಮ್ಮ ಬುದ್ಧಿ ಕಲ್ಪವು 16 ವರ್ಷದ ತನಕ ನಮ್ಮ ಸುಮದ ಕಾಲದಲ್ಲ ಬಂದೇವೆ. ಆ ಜೋಕ್ಲೆ ತಲೆ ಮಾಡ್ಕೊಂಡು ಕೊಂಡೋಗ್ಲಿಗೆ ತಲೆಗೆ ನೀರು ಮಾಡ್ಕೊಂಡು ಮತ್ತು ನೋಡಿ ತಾಯಿಯಿಂದ ವಿಶೇಷವಾದ ವಿಚಾರ ಅಂತ ಆ ಕೊಂಡು ಮದುಮಾಡ ಆಗ್ತದೆ ಅಲ್ಲಲ್ಲಿ ಸಮಾಜ ಅಲ್ಲಲ್ಲಿ ಜಾಗೃತಿ ಇಟ್ಕೊಂಡು ಈ ಸಮಾಜ ಅಲ್ಲಲ್ಲಿ ಕೊಂಡ ಮದುಮಾಡ ಇಟ್ಕೊಂಡು ಅಲ್ಲಲ್ಲಿ ಸಮಾಜ ಊರು ಜಾಗೃತಿ ಮಾಡ್ಕೊಂಡು ಸಮಾಜಕ್ಕೂ ತೆರೆಕೊಂಡಂತಿನ ವಿಚಾರ ಇರ್ತದೆ. ಆಗ ಗಮನ ಆಗ್ತದೆ ಬಂದಂತಿನ ವಿಚಾರ ಇರ್ತದೆ. ಮದುವೆ ಆಡಂತಿನ ಪಕ್ಕಳು ಗುರಿಕಾರವನ್ನು ಇರ್ತದೆ ಊರ್ದಾಗ ಇರ್ತದೆ ನಿಕ್ಷೇಪ ಕ್ರಮ ಇರ್ತದೆ. ಒಂದು ಆಡಂತಿ ಕೊಂಡ ಆ ಊರೇ ಕೊಟ್ಟ ಮಾಡ್ಕೊಂಡು ಮಕ್ಕಳೇ ಕಂಡನೆ ಪಡೆದೀವಿ. ಇಡಿತ ಕಾಲದಲ್ಲಿ ಇಡಿತ ಕಾಲ ಒಂದ್ಕೊಂಡಲ್ಲಿ ಮದ್ಮೇಲೆ ಅಣ್ಣ ಪುಟ್ಟ ಕೈಗೆ ಮತ್ತು ಬರೋಲ್ಲೇ ಅವು ಏನು ತಾಳೆ ಗೊತ್ತಾಗ್ಬಿಡಿ ಕೆಲವೊತ್ತಿಗೆ ತೂದು ಪನ್ನಗೆ ಫಿಟ್ ಆಯ್ತು ಕಣ್ಣಲ್ಲಿ ಕೊಂಡು ಕೊಡಗ ಆಗ್ತದೆ ಮೆಗಿಲಿ ಬಳಿ ಕೊಂಡಗ ಆಗ್ತದೆ ತಾಯ ದುಮ್ಮದ ಕಾಲ ಗುರಿಕಾರ್ತಾನ ದುಮ್ಮದ ಕಾಲ ಕುಟುಂಬ ಮಾತು ಇದ್ದೀವಿ. ಇಡಿತ ಕಾಲರು ಇದ್ದ ನಮ್ಮ ವಿಶ್ವಕ್ಕೆ ಬರ್ತದೆ ತಲೆ ಕೊಡು ದಿನ ದಿನ ಭಜನೆ ಆ ಒಂದು ಇಲ್ಲಿಲ್ಲ ಭಜನೆಲ್ಲ ಭೋಜನ ನೀನು ರಟ್ಟು ವಿಚಾರ ಒಟ್ಟಿಗೆ ಆಗುತ್ತೆ. ಭಜನೆಲ್ಲ ನಮಗೆ ಒಟ್ಟು ಸೇರಬೇಕು. ಒಂದು 10-20 ಜನ ಒಟ್ಟಿಗೆ ಬಂದರೆ ಭಜನೆ ಬಟ್ಟ ಎಲ್ಲ ದನ ಹೆಚ್ಚಿಗೆ ಕಾಣಲ್ಲ. ಆ ಜನಗಳು ಕೋಣೆ ಒಟ್ಟಿಗೆ ತಂದು ಮಾಡಬೇಕು. ಕಣ್ಣಿನ ನೀರ್ಪುನ ಬಾಕಿಯಾದು ಮಿತ್ತ ಮನೆಗೆ ಬರ್ತದ ಪಾತೂರು ನಡುಮುಟ್ಟ ಎತ್ತುದೇರು ಪನ್ಪುಣಕ್ಕೆ ಸ್ವಸಹಾಯ ಸಂಘ ಪನ್ಪುಣ ತೋಚ್ಪಯರು ಒಂದು ವಿಷಯ ಬರೋದಿಲ್ಲ. ಸಚಿನ್ ತೆಂಡೂಲ್ಕರ್ ಕಲ್ತದಿಲ್ಲ 10ನೇ ಕ್ಲಾಸ್ ಆಂಡ ಭಾರತ ರತ್ನ ಬಿಡುತ್ತೆ. ಅದೇ ರೀತಿ ಡಾಕ್ಟರ್ ರಾಜಕುಮಾರ್ ಕಲ್ತದಿನ 2ನೇ ಕ್ಲಾಸ್ ಆಂಡಲ 6 ನವರಸ ನಟ ಆದಿ ಬಾರಿ ಪುರುಡಿ ಕರ್ನಾಟಕದ ಮುತ್ತು ಅದು ಬೆಳಗಿ ತುಳಿ ಕಲ್ಪನಾ ಮುಖ್ಯ ಅಂತ ಸಂಸ್ಕೃತಿ ಮುಖ್ಯ ಪನ್ಪುಣ ಗೋಪಾಲಂಡೆ ಒತ್ತು ಕೊಡ್ತು ಅದೇ ಅಂಚನೆ ಒಕ್ಕೂಟದ ಮಾತೆಲ್ಲ ಕೊಳ್ಳದ ಎಡ್ಡಪ್ಪದ ಮಾತ ಜೋಕ್ಲೆಯನ್ನು ಪಡೆಯಲೇ ಪನ್ಪುಣ ಆಶಯದೊಟ್ಟಿಗೆ ಕಾರ್ಯಕ್ರಮಕ್ಕೂ ಬಾರಿ ಮುಖ್ಯ ಘಟ್ಟವು ಮುಂದುವರಿಯುವುದಿಲ್ಲ. ಇವರು ಆಯ್ಕೆಯಾಗಿರುತ್ತಾರೆ. ಇವರು ದಿವಂಗತ ರಾಮ ಪಾಣಿಕರ್ ಮತ್ತು ಶ್ರೀಮತಿ ಪದ್ಮಾವತಿ ಪಾಣಿಕರ್ ಇವರ ಪುತ್ರರಾಗಿರುತ್ತಾರೆ. ಇವರು ಐಟಿಐ ವಿದ್ಯಾಭ್ಯಾಸ ಹೊಂದಿರುವರು. ಪ್ರಸ್ತುತ ಇವರು ಟೊಕೋಟೋ ದೀಪಂ ಕಂಪ್ಯೂಟರ್ ಮತ್ತು ಪ್ರಿಂಟರ್ಸ್ನ ಮಾಲೀಕರಾಗಿರುತ್ತಾರೆ. ತುಲೆ ಬಚ್ಚಿದ ಒಪ್ಪಣೆ ಮಾಡ ವೀಟೆ ಶ್ರೀಮತಿ ಕುಸುಮ ಇವರು ಬ್ರಾಹ್ಮಣ ಸಂಘದ ನಿಕಟಗಳು ಗೊತ್ತಾನ ಅಧಿಕಾರ ಹಸ್ತಾಂತರ ನನಗೊಂದು 8 ಮತ್ತು ನಡಪಾಲೆ ಬಂಗುಣ ಒಂಜಿ ಅಂಬೋನ ಮಾತೆರ್ನಲ ಎದುರು ಬಚ್ಚಿದ ವಕೀಲರಿಗೆ ದಾಖಲೆ ಸಮೇತ ಹಿಂದೂ ಧರ್ಮಸ್ಥಳದ ಆ ಧರ್ಮಾಧಿಕಾರಿಗಳ ಅನುಮತಿ. ಶ್ರೀಯುತ ಸಂಜೀವ್ ಕುಲಾಲ್ ಕುಂಪಳ ಚಿತ್ರಾಂಜಲಿ ನಗರ ನಿವಾಸಿ. ಶ್ರೀಮತಿ ಕಮಲಾ ಹಾಗೂ ಫಕೀರ್ ಮುಲ್ಯಾನ್ ದಂಪತಿಗಳ ಪುತ್ರ. ಇವರು ಡಿಪ್ಲೊಮಾ ಪದವೀಧರರಾಗಿದ್ದಾರೆ. ರೂಪಾಯಿ ಖರ್ಚು ಮಾಡ್ಕೊಂಡು
ನೀರು, ಒಜೇ ಗಾಳಿ, ಒಜೇ ಸೂರ್ಯ, ಒಜೇ ಚಂದ್ರೆ ಬಾಲಗೋಕುಲ ಸಂಘದ ಸದಸ್ಯರಾದ ಶ್ರೀಯುತ ಸುಬ್ಬಯ್ಯರಯ್ಯ ಮಕ್ಕ ಗಿರಿಜರಯ್ಯರ ಜೋಕುಲಾದ ಬಗೆಯಾದ ವಿದ್ಯಾಭ್ಯಾಸದ SLC ಮಟ್ಟ ವಿದ್ಯಾಭ್ಯಾಸ ಮಾಡ್ತಾರೆ. ಪ್ರಸ್ತುತ ಆಟೋ ಚಾಲಕರಾದ ಕೆಲಸ ಮಾಡ್ತಾರೆ. ಇತ್ತ ಪಿಲಾರ್ ಒಕ್ಕೂಟದ ಅಧ್ಯಕ್ಷರಾದ ಅಧಿಕಾರ ಅವಿತಾ ಕಾರ್ಯದರ್ಶಿಯಾದ ಕಾರ್ಯನಿರ್ವಹಿಸುತ್ತಾರೆ. ಪುಷ್ಪ ಕವಿತಾ ಚರಣ ಶೆಟ್ಟಿ ಅಧ್ಯಕ್ಷರು. ಇವರು ರವಿ ಶೆಟ್ಟಿ ಅವರ ಧರ್ಮಪತ್ನಿಯಾಗಿದ್ದು ಸೋಮನಾಥ ಸಂಘದ ಪ್ರಬಂಧಕರಾಗಿ ಆಯ್ಕೆಯಾಗಿರುತ್ತಾರೆ. ಇವರು SLC ವಿದ್ಯಾಭ್ಯಾಸ ಮಾಡಿದ್ದು ಈಗ ಐಲ್ಯಾಂಡ್ ಹಾಸ್ಪಿಟಲ್ನಲ್ಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಪ್ರಭಾವತಿ ಆರ್ ಶೆಟ್ಟಿ ಇವರು ರಾಮಕೃಷ್ಣ ಶೆಟ್ಟಿಯವರ ಪತ್ನಿಯಾಗಿದ್ದು ವೈಶಾಲಿ ಸಂಘದ ಪ್ರಬಂಧಕರಾಗಿ ಇವರು MBA ವಿದ್ಯಾಭ್ಯಾಸ ಮಾಡಿದ್ದು ಈಗ ಇವರು ಮಹೇಂದ್ರ ಫೈನಾನ್ಸ್ನಲ್ಲಿ ಉದ್ಯೋಗ ಹೊಂದಿರುತ್ತಾರೆ. ಸ್ವಸಹಾಯ ಸಂಘದ ಸಂಯೋಜಕರಾಗಿದ್ದಾರೆ. ಇವರು SLC ಮಾಡಿದ್ದು ಮಗನಾಗಿದ್ದು ಇವರು ವಿಶ್ವಶ್ರೀ ಸಂಘದ PM ಉದಯ್ ಕುಮಾರ್ ಅವರ ಧರ್ಮಪತ್ನಿಯಾಗಿದ್ದು ಮಾನಸ ಸಂಘದ ಸಂಯೋಜಕರಾಗಿ ಕೋಟಿಪಾಲ್ ಕಾರ್ಯಕ್ರಮದ ಘೋಷಣೆಗಾರಿಯಾಗಿದ್ದಾರೆ. ಅಂಜಲಿ ಶ್ರೀಮತಿ ಜಯಂತಿ ಇವರು ಶ್ರೀಯುತ ದಾಮೋದರರವರ ಧರ್ಮಪತ್ನಿಯಾಗಿದ್ದು 9ನೇ ತರಗತಿ ವ್ಯಾಸಂಗ ಮಾಡಿದ್ದು ಗೃಹಿಣಿಯಾಗಿರುತ್ತಾರೆ. ಇವರು ಪ್ರಸ್ತುತ ಅರುಣೋದಯ ಸ್ವಸಹಾಯ ಸಂಘದ ಪ್ರಬಂಧಕರಾಗಿದ್ದು ಇವರು ನೂತನ ತಲಪಾಡಿಯೇ ಒಕ್ಕೂಟದ ಅಧ್ಯಕ್ಷರಾಗಿರುತ್ತಾರೆ. ಶ್ರೀಮತಿ ಯೋಗಿ ಚಂದ್ರಶೇಖರ್ ಮಗಳ ಇವರು ಶ್ರೀಮತಿ ರಾಜೇಶ್ ಅಂಜಲಿ ತಲಪಾಡಿ ಬೀರು ಕೂಟದ ಭಾರತಿ ಕಾರ್ಯದರ್ಶಿಯಾಗಿರುತ್ತಾರೆ. ಶ್ರೀಯುತ ನಾಗರಾಜ್ ಈಶ್ವರ ಹಾಗೂ ಕಮಲಾರವರ ಪುತ್ರನಾಗಿದ್ದು ಇವರು ಬಲ್ಕು ಸ್ವಸಹಾಯ ಸಂಘದ ಪ್ರಬಂಧಕರಾಗಿರುತ್ತಾರೆ. ಇವರು SLC ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ ಹಾಗೂ LIC ಏಜೆಂಟ್ ಆಗಿ ಕೆಲಸ ಮಾಡುತ್ತಾರೆ. ಶ್ರೀಮತಿ ಲೀಲಾವತಿ ಅಥವಾ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಿಕೊಳ್ಳುವಂತಹ ಕೆಲಸಗಳಾಗ್ತದೆ. ಆದರೆ ಇವತ್ತು ಸ್ವಸಹಾಯ ಸಂಘಗಳ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಿಕೊಂಡು ಒಂದು ಕುಟುಂಬಕ್ಕೆ ಸುಮಾರು 2 ಲಕ್ಷ ರೂಪಾಯಿ ತನಕ, ಒಂದು ಸಂಘಕ್ಕೆ 15 ಲಕ್ಷ ರೂಪಾಯಿ ತನಕದ
ನೀರನ್ನು ಇವತ್ತು ನಾವು ಉಳಿಸಿಕೊಳ್ಳುವಂತ ಕೆಲಸ ಆಗಿದೆ. ಕಳೆದ ವರ್ಷ ಸುಮಾರು 175 ಕೋಟಿ ರೂಪಾಯಿ ಸಾಲವನ್ನು ನಾವು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಮುಖಾಂತರ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ವಸಹಾಯ ಸಂಘಗಳಿಗೆ, ಗುಣಮಟ್ಟದ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಮಾಡಿದಂತ ಒಂದು ತಾಲೂಕು ಅಂತ ಹೇಳಿದ್ರೆ ಅದು ಮಂಗಳೂರು ತಾಲೂಕು ಅಂತ ಹೇಳುವಂಥದ್ದು ನಾವು ಇವತ್ತು ಗಮನಿಸಬೇಕಾಗ್ತದೆ. ಅಷ್ಟು ಪರಿಪೂರ್ಣತೆಯ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ 176 ತಾಲೂಕುಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಿಕ್ಕೆ ನಮ್ಮ ಸ್ವಸಹಾಯ ಸಂಘದ ಸಹಕಾರದೊಂದಿಗೆ ಇವತ್ತು ಸಾಧ್ಯತೆ ಆಗಿದೆ. ಹಾಗಿರುವಾಗ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಗಮನಿಸಬೇಕಾದ್ರೆ ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಕೇವಲ ಸ್ವಸಹಾಯ ಸಂಘಗಳು ಖಾಲಿ ಸಂಘಟನೆ ಮಾಡುವುದರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ, ಸಾಲ ಕೊಡುವುದಕ್ಕೆ ಮಾತ್ರ ಮುಖ್ಯವಾಗಿ ಯೋಜನೆ ಸೀಮಿತವಾಗಿಲ್ಲ. ಜೊತೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಶೈಕ್ಷಣಿಕ ಮಟ್ಟ ಸುಧಾರಣೆ ಮಾಡುವಂಥದ್ದು, ಬಡತನ ನಿರ್ಮೂಲನೆ ಮಾಡುವಂಥದ್ದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅನುಷ್ಠಾನ ಮಾಡುವಂತ ಕೆಲಸಗಳಾಗಿರ್ಬೋದು. ನಾವೆಲ್ಲರೂ ಪುಣ್ಯವಾದ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆ ಅಥವಾ ಈ ಕಡೆ ಕಂಡ್ರೆ ಮಲೆನಾಡು ಪ್ರದೇಶದವರೆಲ್ಲ ಪುಣ್ಯವಂತರು. ಯಾಕಂದ್ರೆ ಇಲ್ಲಿ ಪ್ರತಿ ನಿರಂತರವಾಗಿ ಮಳೆಗಳು ಬರ್ತದೆ, ಶುದ್ಧವಾದ ಗಾಳಿ ಸಿಗ್ತದೆ, ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಳ್ಳುವಂತ ಕೆಲಸ ಆಗ್ತದೆ. ಆದ್ರೆ ಇದೇ ಉತ್ತರ ಕರ್ನಾಟಕ ಪ್ರದೇಶಕ್ಕೆ ನಾವು ಹೋದ್ರೆ ಅಲ್ಲಿ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಥವಾ ಬೀದರ್, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗಳಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ನೀರಿಗೋಸ್ಕರ ಆಹಾರ ಪಾಲ್ಗೊಳ್ಳುವಂತ ಆಹಾರವನ್ನು ಅನುಭವಿಸುವಂತದ್ದಾಗಿರ್ಬೋದು, ಆಹಾರ ಇಲ್ಲದೆ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಿಕೊಳ್ಳುವಂತ ಕೆಲಸಗಳಾಗಬಹುದು. ಬೇರೆ ಬೇರೆ ವಿಭಾಗದಲ್ಲಿ ನಾವು ಸಮಸ್ಯೆಗಳನ್ನು ಕಂಡುಕೊಂಡಿದ್ದೇವೆ. ಹಾಗಿರುವಾಗ ಅಂತಹ ಪ್ರದೇಶಗಳಲ್ಲಿ ಇವತ್ತು ಬಹಳಷ್ಟು ಜನ ಸಮಸ್ಯೆಗಳನ್ನು ಎದುರಿಸಿಕೊಳ್ತಾರೆ. ಕೊಪ್ಪಳ, ರಾಯಚೂರು ಜಿಲ್ಲೆಗೆ ಹೋದ್ರೆ ಅಲ್ಲಿಯ ಜನಗಳ ಸಮಸ್ಯೆ ನೋಡಿದ್ರೆ ಇವತ್ತಿಗೂ ಕೂಡ ಅಂಗವೈಕಲ್ಯದಿಂದ ಮಕ್ಕಳು ಹುಟ್ಟುವಂತ ಕೆಲಸಗಳಾಗ್ತದೆ. ಯಾಕಂತಂದ್ರೆ ಅಪೌಷ್ಟಿಕತೆಯಿಂದ ಮಕ್ಕಳು ಹುಟ್ಟುವಂತ ಕೆಲಸಗಳಾಗ್ತದೆ. ಇವತ್ತು ಬಹಳಷ್ಟು ಕಡೆಯಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಿಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಆಗ ಅಂತ ಒಂದು ವ್ಯವಸ್ಥೆ ಇರುವಂತಹ ಪ್ರದೇಶಗಳಲ್ಲಿ ಇವತ್ತು ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ಉಚಿತ ಪೌಷ್ಟಿಕ ಆಹಾರವನ್ನು ಕೊಡುವಂತ ಮುಖಾಂತರ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ದೂರ ಮಾಡುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಅದಕ್ಕೆ ಸಂತೋಷ ಪಡುವಂತ ಕೆಲಸ ಆಗಬೇಕು. ಇವತ್ತು ಬಹಳಷ್ಟು ಕಡೆಯಲ್ಲಿ ನೋಡಬಹುದು ನೀರಿಗೋಸ್ಕರ ಬಹಳಷ್ಟು ಸಮಸ್ಯೆಗಳು ಎದುರಿಸುವಂತ ಕೊಪ್ಪಳ, ರಾಯಚೂರು ಆ ಕಡೆ ಪ್ರದೇಶಗಳಲ್ಲಿ ಸುಮಾರು 300 ಘಟಕಗಳನ್ನು, ಶುದ್ಧ ಗಂಗಾ ಘಟಕವನ್ನು ತೆರೆಯುವುದರ ಮುಖಾಂತರ ಇವತ್ತು ಶುದ್ಧ ಕುಡಿಯುವ ನೀರಿನ ಫ್ಲೋರೈಡ್ ಯುಕ್ತವಾದಂತಹ ಎಲ್ಲಿ ನೀರುಗಳಿದೆ ಆ ಎಲ್ಲ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡುವುದರ ಮುಖಾಂತರ ಜನರಲ್ಲಿ ಆ ಫ್ಲೋರೈಡ್ ಯುಕ್ತವಾದಂತಹ ಕಾಯಿಲೆಗಳು ಬರದಂತೆ ತಡೆಗಟ್ಟುವಂತ ಕೆಲಸಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ. ಇವತ್ತು ನಾವೆಲ್ಲ ಕಡೆ ನೋಡಿದ್ರೆ ನಮಗೆ ಬೇಕಾದಷ್ಟು ನೀರಿದೆ, ಆದ್ರೆ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬೇಕಾದಷ್ಟು ನೀರಿದೆ, ನಾವು ಹಾಳು ಮಾಡ್ತಾ ಇದ್ವಿ. ಆದ್ರೆ ಆ ಕಡೆ ಹೋದ್ರೆ ಕೆಸರು ನೀರನ್ನು ಕುಡಿದುಕೊಂಡು ಜೀವನ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆ ಪ್ರದೇಶದಲ್ಲಿದೆ. ಕೃಷಿಗೆ ಪೂರಕವಾದ ನೀರು ಸಿಗದೆ ಬಹಳಷ್ಟು ಕಷ್ಟಪಟ್ಟು ಕೃಷಿ ಮಾಡದಿರುವಂತಹ ಸಮಸ್ಯೆಗಳು ಬಹಳಷ್ಟು ಕಡೆ ನಾವು ಎದುರಿಸಿದ್ದೇವೆ. ಅಂತ ಪ್ರದೇಶದಲ್ಲಿ ಕಳೆದ 2 ವರ್ಷಗಳಲ್ಲಿ ಸುಮಾರು 25 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು 250 ಕೆರೆಗಳನ್ನು ಅಭಿವೃದ್ಧಿ ಮಾಡಿಸುವ ಮುಖಾಂತರ ಆ ಪ್ರದೇಶದ ಜನರಿಗೆ ನೀರನ್ನು ಕೊಡುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಗಮನಿಸಬೇಕಾದ ವಿಚಾರ. ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 10,100 ದೇವಸ್ಥಾನಗಳು, ಮಸೀದಿ, ಚರ್ಚ್ಗಳನ್ನು ಶುದ್ಧ ಮಾಡುವಂತ ಅಥವಾ ಶ್ರದ್ಧೆಗಳ ಮುಖಾಂತರ ಅದರಲ್ಲಿ ಶ್ರದ್ಧ ಭಯಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ದೇವಸ್ಥಾನಗಳು, ಚರ್ಚ್ಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅದು ನಿರ್ವಹಣೆ ಮಾಡಿಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ ಕಳೆದ ಆಗಸ್ಟ್ 8ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಸುಮಾರು 10,100 ರಾಜ್ಯಾದ್ಯಂತ ದೇವಸ್ಥಾನ, ಮಸೀದಿಗಳ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಇವತ್ತು ಗಮನಿಸಬೇಕಾದ ವಿಚಾರ. ಇಂತಹ ಹಲವಾರು ಕಾರ್ಯಕ್ರಮಗಳು ಇವತ್ತು ಪ್ರತಿ ವರ್ಷ ಸುಮಾರು 12,000 ನಿರ್ಗತಿಕರಿಗೆ ಸುಮಾರು 2.5 ಕೋಟಿ ರೂಪಾಯಿಯ ನಿರ್ಗತಿಕ ಆಶ್ವಾಸನೆ ಕೊಡುವಂತದ್ದಾಗಿರ್ಬೋದು. ಸುಮಾರು 13,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸುಮಾರು 9 ಕೋಟಿ ರೂಪಾಯಿಯ ವಿದ್ಯಾರ್ಥಿ ವೇತನ ಕೊಡುವಂತ ಕಾರ್ಯಕ್ರಮ ಆಗಿರ್ಬೋದು. ದೇವಸ್ಥಾನಗಳ ಅಭಿವೃದ್ಧಿ, ಶಾಲೆಗಳ ಅಭಿವೃದ್ಧಿ ಅಥವಾ ಪೂರಕವಾದಂತಹ ಶಾಲೆಗಳಿಗೆ ಕಟ್ಟಡ ನಿರ್ಮಾಣ, ಶಿಕ್ಷಕರ ಒದಗಣೆ ಮಾಡುವಂಥದ್ದು, ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊಡುವಂಥದ್ದು, ರುದ್ರಭೂಮಿಗಳ ಅಭಿವೃದ್ಧಿ ಮಾಡುವಂಥದ್ದು, ಸಮುದಾಯ ಭವನಗಳ ಅಭಿವೃದ್ಧಿ ಮಾಡುವಂಥದ್ದು, ಹಾಲು ಉತ್ಪಾದಕರ ಕಟ್ಟಡಗಳಿಗೆ ಸೌಲಭ್ಯ ಕೊಡುವಂಥದ್ದು ಅಥವಾ ಇನ್ನಿತರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿಗೆ ಕ್ಷೇತ್ರದ ಮುಖಾಂತರ ಅನುದಾನ ಕೊಡುವುದರ ಮುಖಾಂತರ ಆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ. ಹಾಗಿರುವಾಗ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮದ ಜನನಿತವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವಂತ ಪೂಜ್ಯರ ಆಶಯನ್ನು, ಅವರ ಕಲ್ಪನೆಯನ್ನು, ಅವರು ರಾಮರಾಜ್ಯವನ್ನಾಗಿ ಹೇಗೆ ಮಾಡಬೇಕೆನ್ನುವಂತ ಕಲ್ಪನೆ ಇಟ್ಟುಕೊಂಡು ಈ ಕಾರ್ಯಕ್ರಮ ತಂದಿದ್ದಾರೆ. ಆ ಕಾರ್ಯಕ್ರಮವನ್ನು ಈ ಪ್ರದೇಶದಲ್ಲಿ ಇಂಥ
ಯಶಸ್ವಿ ರೀತಿಯಲ್ಲಿ ರೂಪಿಸಿಕೊಳ್ಳುವಂತ ಕೆಲಸ ಇವತ್ತು ಈ ಸ್ವಸಹಾಯ ಸಂಘದ ಸದಸ್ಯರ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಇವತ್ತು ಬಂದಂತಹ ಸದಸ್ಯರು ಅಂತ ಹೇಳುವಂತ ನಾವು ಇವತ್ತು ಹೆಮ್ಮೆ ಪಡಬೇಕಾದ ವಿಚಾರ. ಅಂತ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಯಶಸ್ವಿಯಾಗಿ ರೂಪಿಸಿಕೊಂಡು ಹೋಗಬೇಕು, ಒಳ್ಳೆಯ ಪ್ರತಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸಿಕೊಳ್ಳಬೇಕಾಗ್ತದೆ. ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗಬೇಕು, ಇನ್ನಷ್ಟು ಪ್ರಚಾರ ಪಡಿಸುವಂತ ಕೆಲಸಗಳಾಗಬೇಕು, ಮನೆಗಳಲ್ಲಿ ಶಾಲೆಗಳಲ್ಲಿ ಇದರ ಬಗ್ಗೆ ಹೆಚ್ಚು ಗಮನ ಕೊಡುವಂತ ಕೆಲಸಗಳಾದರೆ ಮಾತ್ರ ನಾವು ಭವಿಷ್ಯದಲ್ಲಿ ಒಳ್ಳೆಯ ಸಂದೇಶ ಕೊಡುವಂತ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ನಾವೆಲ್ಲರೂ ಪ್ರಯತ್ನಿಸಿಕೊಳ್ಬೇಕು ಅಂತ ಹೇಳುತ್ತಾ ಇವತ್ತು ವಿಶೇಷವಾಗಿ ಸುಮಾರು 12 ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ಆಗಿದೆ. ಈ ಹಿಂದೆ 12 ಜನ ಪದಾಧಿಕಾರಿಗಳು, 12 ಒಕ್ಕೂಟದ ಪದಾಧಿಕಾರಿಗಳು ಶ್ರಮ ಮೀರಿ ಕೆಲಸಗಳನ್ನು ಮಾಡಿದ್ದಾರೆ. ಬಹಳಷ್ಟು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸಂಬಳಗಳು ಮತ್ತೆ ಯಾವುದೇ ರೀತಿಯ ಗೌರವಧನಗಳು ಖಂಡಿತ ಇಲ್ಲ. ಸಂಬಳ ಮತ್ತು ಗೌರವಧನ ಇಲ್ಲದೆ ಪ್ರಾಮಾಣಿಕ ಸೇವೆಯನ್ನು ಮಾಡಿದಂತಹ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಯೋಜನೆ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ಮುಂದಿನ 3 ವರ್ಷದಲ್ಲಿ ಇನ್ನೂ ಯಶಸ್ವಿಯಾಗಿ ಯೋಜನೆ ಮತ್ತು ಸ್ವಸಹಾಯ ಸಂಘಗಳ ಮಧ್ಯದಲ್ಲಿ ಕೊಂಡಿಯಾಗಿ ಸೇತುವೆಯಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡು ಆ ಯಾವುದೇ ಕಾರ್ಯಕ್ರಮಗಳು ತೊಡಕು ಬಾರದಾಗಿ ಜನರಿಗೆ ಸಮರ್ಪಕವಾಗಿ ನಾನು ಅನುಷ್ಠಾನ ಮಾಡುವಲ್ಲಿ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇವತ್ತು ವೀರ್ಯ ಮತ್ತು ಅಡಿಕೆಯಲ್ಲಿ ಪ್ರತಿಜ್ಞೆಯನ್ನು ಪಡ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಆದ್ರೆ ನಾವು ವಿಧಾನಸೌಧದಲ್ಲಿ ಪ್ರತಿಜ್ಞೆ ಮಾಡ್ತಾರೆ, ನಾನು ಹಾಗೆ ದೇವರ ಹೆಸರಲ್ಲಿ ಮಾಡ್ತೇನೆ, ಹಾಗೆ ಹೆಸರಲ್ಲಿ ಮಾಡ್ತೇನೆ ಅಂತೇಳಿ, ಮತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ, ಅದು ಬೇಡ. ಆದ್ರೆ ನಮ್ಮ ಇವತ್ತು ಯೋಜನೆಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪ್ರತಿಜ್ಞೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ವೀರ್ಯ ಮತ್ತು ಅಡಿಕೆಗಳಿಗೆ ಅಷ್ಟು ಮಹತ್ವ ಇದೆ. ಅದು ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಅದು ಸಾಕ್ಷಿಯಾಗಿ ನಿಲ್ಲುವಂತ ಒಂದು ಕಾರ್ಯಕ್ರಮ. ಆ ಸಾಕ್ಷಿಯ ಮಟ್ಟದಲ್ಲಿ ನಿಂತ್ಕೊಂಡು ನಾವು ಇವತ್ತು ಪ್ರತಿಜ್ಞೆ ಮಾಡಿದ್ದೇವೆ. ಯೋಜನೆಯ ಕಾರ್ಯಕ್ರಮಗಳಿಗೆ ಮತ್ತು ಸಂಘದ ಕಾರ್ಯಕ್ರಮಗಳಿಗೆ ಯಾವುದೇ ತೊಡಕು ಬರದಾಗಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತಿರುವಂತ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಕೆಲಸ ಮಾಡ್ತದೆ ನನಗಿಲ್ಲ. ನಮ್ಮ ಸಮಾಜಗಳ ನಮ್ಮ ದೇಶವನ್ನು ಆಳುತ್ತಿದೆ. ಈ ಮಾತುಗಳನ್ನು ಹೋಗಲಾಗ್ತದೆ. ಬಡತನ ದೇಶ ಹಲವಾರು ಸಿಗಲಾದ ನಮ್ಮದ ಒಂದು ಉನ್ನತ ದೇಶದ ಉನ್ನತ ಪ್ರಜೆಗಳಾದ ಉನ್ನತ ಸಂಸ್ಕೃತಿ ಒಕ್ಕ ಆಚಾರ ವಿಚಾರ ಅಯ್ಯನೇ ನಾನು ತುಂಬುದಲ್ಲೇ ಲಕ್ಷಣಗಳೇನ ನಿರಂಟಿ ನಾನು ತುಂಬುದ ನಮ್ಮ ಜನಾಂಗವನ್ನು ನಮ್ಮ ಸಂಸ್ಕೃತಿ ನಡೆ ನುಡಿ ವೇಷ ಭೂಷಣ ಈ ಬಗ್ಗೆ ನಮ್ಮ ಗಮನ ಕೊಟ್ಟು ನಮ್ಮ ಸಮಾಜ ವಿಜ್ಞಾನ ಸಾಧಕರನ್ನು ಆ ಬಗ್ಗೆ ಗಮನ ಕೊಡುವುದು ವಿಶೇಷ ವಿವರಣೆ ಬಂದರೆ ಅವಕಾಶ ಕೊಡುವುದು ಮಾತ್ರೆಗಳ ತನ್ಮೂಲಕ ಎಡ್ಡೆ ಮನಸ್ಸು ಕೊಟ್ಟು ಆ ಉತ್ಸಾಹ ಕೊಟ್ಟು ಕೆಲಸ ಮಾಡಬೇಕ ದೇವರ ಅನುಗ್ರಹ ಹಸ್ತಾಂತರ ತಗೊಂಡ ವಸಂತಗಳು ನಮ್ಮ ಸಂಘನು ಒಂದು ಕಲಿತು ಬಾಕಿ ಇದ್ದಂದ್ರೆ ఒక ವಾರ ಓಡು ಸಂಘಗಳು ಓಡು ಮೀಟಿಂಗ್ ಹಾಕೊಂಡು ಆಡಬಹುದು ವಸಂತ ಹೋದು ಏನು ಸಂಘವನ್ನು ನಾವು ಪಟ್ಟೋದು ತಂದು ಆಡೆ ಸಂಘ ಹೋಗ್ಬೋದು ಆಗಲೇ ಪೂರ ಇಂಚ ನಡತೊಂದು ಬಂದು ನಾನು ಇದೇ ರೀತಿ ನಡೆದೊಂದು ಹೋಗ್ಬೇಕು ಬರ್ತದೆ. ನಮ್ಮ ಸೋಮೇಶ್ವರ ಒಕ್ಕೂಟ ಸೋಮೇಶ್ವರ ವರ 0 ಕನ್ನಡ ಬಂದು ಕಂಡು ಎಲ್ಲ ಸೆಪ್ಟೆಂಬರ್ 26 ಅಕ್ಟೋಬರ್ 2 3 ತಾರೀಕು ಮುಂಡ ನಮ್ಮ ಒಳ್ಳೆಯ ಮಟ್ಟಟ್ಟು ಒಳ್ಳೆಯ ದೇವಸ್ಥಾನ ಮಟ್ಟಟ್ಟು ಮಧ್ಯಾಹ್ನ ಶಿಬಿರ ಉಂಟು. ಅಂಚ ಪೂರೆಲ್ಲ ಒಂಚೂರು ಗಮನ ಕೇಳಿದ್ರೆ ನಮ್ಮ ಕೈತಲ ಇಲ್ಲ ಕೈತಲಾವಣೆ ಈ ಪ್ರದೇಶದ ಏನಾರ ದುಶ್ಚಟಗಳು ತಿಂತ ಮುಕ್ತಾಗಿ ನಿಂತಿಲ್ಲ ಅಡೆ ಎತ್ತೊಂಬತ್ತೈತಿ ಆಕೆ ನಾವು ದುಶ್ಚಟ ದೂರ ಮಾಡ್ಕೊಂಡು ಬಂದು ಕೇಳಿದ್ರು ಪೂರ ನಮ್ಮ ಗದ್ದೆ ಕೃಷಿ ಚಟುವಟಿಕೆ ಜಾಗೃತಿ ಮೂಡಿಸಬೇಕೆಂಬ ದೃಷ್ಟಿಯಿಂದ ಹಡಿಯುತ್ತಿದ್ದ ಗದ್ದೆಯಲ್ಲಿ ಮತ್ತೆ ಕೃಷಿ ಕಾರ್ಯ ಚಟುವಟಿಕೆಗೆ ಪ್ರೋತ್ಸಾಹ ನೀಡಬೇಕು. ನಾವೇ ಏನಾದರೂ ಆ ಬಗ್ಗೆ ಪ್ರಾರಂಭ ಮಾಡಬೇಕೆಂಬ ದೃಷ್ಟಿಯಿಂದ ಹಡಿಯುತ್ತಿದ್ದ ಗದ್ದೆಯಲ್ಲಿ ಮಡಿಲು ತುಂಬಿಸುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ ವರ್ಷ ಸುಮಾರು 4.5 ಎಕರೆ ಗದ್ದೆಯನ್ನು ಹಡೆಯಬಿಟ್ಟ ಗದ್ದೆಯನ್ನು ಮತ್ತೆ ಪುನರತ್ತಿ ಚಾಲನೆ ಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಊರ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಆಟದ ಮುಖಾಂತರ ಕೃಷಿ ಪಾಠವನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಒಂದು ದಿನ ಆಟ ಮತ್ತೆ ಕೃಷಿಗೆ ಚಾಲನೆ ನೀಡುವ ದೃಷ್ಟಿಯಿಂದ ನಾವೇ ಅನೇಕ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡಿದ್ದೇವೆ. ಈ ವರ್ಷ ನಾಡು 19 ಇದು ಆದಿತ್ಯವಾರ, ಮುಂದಿನ 19ನೇ ತಾರೀಕಿಗೆ ಹಮ್ಮಿಕೋಡು ಭಾರತ ಸಮೀಪದ ಮಲರಾಯ ದೇವಸ್ಥಾನದ ಎದುರಿರುವಂತಹ 4 ಎಕರೆ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಚಾಲನೆ ನೀಡಲಿಕ್ಕಿದ್ದೇವೆ. ಮಾತ್ರ ಆ ದಿನ ಅನೇಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಮತ್ತೆ ನಾವು ಕೂಡ ಕೃಷಿ ಚಟುವಟಿಕೆ ಜೋಡಣೆ ಆಗಬೇಕು.
ಅದು ಇಲ್ಲದಿದ್ದರೆ ಈ ದೇಶ ಖಂಡಿತ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆಗೆ ಅನ್ನ ಇಲ್ಲದಿದ್ದರೆ, ನೀರು ಇಲ್ಲದಿದ್ದರೆ ಖಂಡಿತ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಕೃಷಿ ಚಟುವಟಿಕೆ ಚಾಲನೆ ಕೊಡಬೇಕು. ಆ ಮೂಲಕ ಜನಮಾನಸದಲ್ಲಿ ಕೃಷಿ ಬಗ್ಗೆ ಜಾಗೃತಿ ಮೂಡಿಸಬೇಕೆಂಬ ನಮ್ಮ ಕಲ್ಪನೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರ. ಕೇವಲ ಒಂದು ಧಾರ್ಮಿಕ ಕ್ಷೇತ್ರ ಈ ಕ್ಷೇತ್ರ ಇಡೀ ಸಮಾಜ, ಇಡೀ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಡು ಸಾಮಾಜಿಕ ಚಟುವಟಿಕೆಯ ಮೂಲಕ ಸಮಾಜ ಪರವಾದ ಅವಲ ಬಡವೆಯನ್ನ ದಲಿತರನ್ನ ಪರವಾದ ಒಂದಾದ ಹೋರಾಟ ಮತ್ತೊಂದು ಅಕ್ಲಿಗೆ ಇಂಚ ಬದುಕೋಲಿ ಪಲ್ಪನ ಒಂಜಿ ಪಿರಪ್ಪನ ಕೊರ್ಪಣತೆ ಐಕ ಸುರುಕಾದ ಇನ್ನು ಯಾನು ಮೂಲೊಂದು ಪಾತ್ರಗಳು ನಾಂಡಲ್ಲ, ಇನ್ನು ಯಾನು ವೈಯಕ್ತಿಕವಾದ ಬೆಳೆಗಳು ನಾಂಡಲ್ಲ. ಬಹುಶಃ ಎನ್ನಂಚಿನ ಒಮ್ಮೆನೊಬ್ಬನಂಚಿನ ಇಂಗಳವಿನ ಪಾತ್ರ ಹೊಂದಿದ್ದೀನಿ. ಇಂಗಳು ಮತ್ತೆ ಆತ್ಮೀಯ ಸ್ನೇಹಿತರೆ ಈ ಉಳ್ಳಾಲಡಿ ಯೋಜನೆ ಬರೋಣ ಸುರುಕ ಕುಡ್ಸಂಬ ಯೋಜನೆ ಎಂಗಳು ಮಾತ ಸಂಘ ಕಟ್ಟಿನ ಅಂಚದ ಎಂಗಳು ಮನೋಂತ ಇನ್ನು ಎಂಗಳು ಮಾತ ಬುಳೆಯರಲ್ಲ ಎಲ್ಲ ನಿಕ್ಲುಪ್ಪ ನಾನು ತೂಂದಿದ್ದೆ ಅಧಿಕಾರ ಸ್ಥಾನಾಂತರ ಒಂದು ಕೆಲವರು ಆ ಬರೆಂಟ್ ಈ ಬರೆಂಟ್ ಮೂಲೆ ಬರ್ಪೇಶ 2ನೇ ವರ್ಷ ಏನೇ ತಗಲಿ ತಗೊಂಡಿದ್ದೆ ಬಾರಿ ಸ್ಪಿರಿಟ್ ಬರುತ್ತೆ. నేను ಒಬ್ಸರ್ವೇಷನ್ ಪನ್ಪೇರು ಬಹುಶಃ ನಿಖೇಳಲ್ಲ ಆ ಶಕ್ತಿ ಉಂಟು. ನಿಮಗೆ ಏಪ ನಿಸ್ವಾರ್ಥವಾದ ಸಾಮಾಜಿಕವಾದ ಸಂಘದ ಮೂಲಕ ಒಕ್ಕೂಟವಾದ ಮೂಲಕ ನಿಮಗೆ ಆ ಕೆಲಸವನ್ನು ಮನ್ಪಾರ ಖಂಡಿತ ಬಂದೊಳ್ಳೆ ಒಂಜಿ ದಿನ ಸಾಮಾಜಿಕ ಸೇವೆ ನಿಸ್ವಾರ್ಥವಾದ ಸೇವೆಯನ್ನು ಸಮಾಜಕ್ಕೆ ಕೊಂಡ ಖಂಡಿತವಾದ ಈ ದೇವರ ಪ್ರತಿಫಲ ಕೊಡ್ತೇವೆ. ಆ ಮಂಜುನಾಥ ಸ್ವಾಮಿ ಆದಪ್ಪು ನಮ್ಮ ನಮ್ಮೂಲಂಚಿನ ದೈವ ದೇವರಾದಪ್ಪು ಐದು ಒಟ್ಟಿ ಒಂದು ಇಲ್ಲಿಯ ಎಂಕಲ್ ಕೊರೊಂದು ಪುನಃ ಸ್ವಾಮಿ ಸತ್ಯನಾರಾಯಣ ದೇವರ ಪೂಜಾ ಏಪಲ ಬಟ್ಟನ ಕ್ಲೀನ್ ತಲೆ ಪುನಃ ಒಂದು ಉಪ್ಪು ಲಾಸ್ಟ್ ಬಟ್ಟ ಹೋಗಿರ್ತದೆ ಬಾರಿ ತಲೆ ಕೊರ್ಪನೆ ಮೂಲೊಂದು ಅಕ್ಕೆ ಬಾರಿ ಕೊರಳು ಆ ಚೊಂಬುಡು ನೀರು ಬಂದೊಂದು ಮತ ತಲೆ ಕೊರಂತೇವೆ ನಾನು ಉತ್ಸವ ಬಂದ ಪಗಲ್ ಕೆಲವರು ಬಾರಿ ಶುದ್ಧಾಚಾರಗಳು ನನಗೆಲ್ಲ ಬೇಕಾದಪ್ಪ ತುಲೆ ಆ ಒಂಜಿ ಚೊಂಬುದ ನೀರು ಬಹುಶಃ ಇಡೀ ಒಂದು ಜೀವನಕ್ಕೆ ಪಾವಿತ್ರತೆ ಕೊರ್ಪನ ದೇವರನ್ನ ಆ ಸಂಸ್ಕಾರ ಕೊರ್ಪಗೆ ಎಲ್ಲ ಸಿದ್ದರಾಮಣ್ಯ ಪಂಡಿಲ ಕಡೆ ಇಂಥ ದಿನೊಟ್ಟು ಸಂಸ್ಕಾರಗಳು ಅಂಚೆನಿಂಗ್ಲ ಉಮರ ಬೇರೆ ಪರ್ಲಕ ಮಾದಕ ದ್ರವ್ಯದ ಇನ್ನು ಕಿನ್ನೆ ಜೋಕುಲ ಪ್ರಾಯಡೆ ಮಾತಲ ಕೊರ್ಪ ನಮ್ಮ ಜೋಕ್ಲೆಗೆ ಬಂದುಲೆ ಆಡ ಜೋಕ್ಲಿ ಎಂಚ ಬುಳೆ ಕೊಡು ಎಲ್ಲ ಎಂಚ ಸಂಸ್ಕಾರ ಅವಳು ಬಂದೇನೆ ನಮ್ಮ ತಿಳಿದಿದ್ದ ಐಕ ಮಾತ ಮೂಲವಾದ ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ಬಗೆನ ಕೆಲಸ ಮಂತೊಂದಿಜ್ಜಿ ಕಡಲ್ಗಳ ಕನೆ ಮಾತೆನ್ನ ದೊತ್ತೊಂಡು ಆಡ ಅಂಚಿನ ಪಿರಕೊಪ್ಪನ ಕೆಲಸವನ್ನ ಸಮಾಜಕ್ಕೂ ಮಂತೊಂದು ಪನ್ನೊಂದು ವಿಶೇಷವಾದ ಬರ್ಪಿನ ತಿಂಗಳು ನಡಪರಂಚಿನ ಮಧ್ಯವರ್ಜನ ಶಿಬಿರ ಕೊಲ್ಯ ಮಟ್ಟಟ್ಟು ಒತ್ತಕ್ಲಾದು ಬಹುಶಃ ಕೆಲವರಿಗೆ ಮನಸ್ಸು ಪುನಾಟ ಸಾಧಿ ಗೊತ್ತು ಪೂಜೆ ನಮಗೆ ಮಾತ್ರ ಎಡ್ಡ ಏನ ಪುಟ್ಟನಾಗ ಹಾಡು ಮನಸ್ಸರು ಅದನ್ನ ಹಾಡಾಡೊಂದು ಪುಟ್ಟಿನಾಗ್ಲಂತ ಒಬ್ಬ ಒಂಜಿ ಸಾಧನೆ ತತ್ತದು ಪುನಃ ನಮ್ಮ ಜೀವನದ ಬದುಕದ ಸಾಧೆ ತತ್ತದು ಅಂಚಿನ ಸಂದರ್ಭ ವಿಶೇಷವಾದ ಕೊಲ್ಯ ಸದ್ಗುರು ಶ್ರೀ ರಮಾನಂದ ಸ್ವಾಮೀಜಿನ ಆಶೀರ್ವಾದಗಳು ಕೊಲ್ಯ ಮಟ್ಟಟ್ಟು ನನ್ನ ಸೋಮೇಶ್ವರ ವಲಯದ ಮಧ್ಯವರ್ಜನ ಶಿಬಿರ ಮಾಡಬಹುದು ಈಗಲ ಮಾತ್ರ ಸಹಾಯ ಸಹಕಾರ ಬೋರ್ಡು ಸಹಾಯ ಸಹಕಾರ ಬಂದು ಪಣವದ ಸಹಕಾರಕ್ಕೆ ಅವು ನಿಕ್ಲೆಗೆ ಯೋಜನೆಯ ಮೂಲಕ ತೆರಪಾಗಿದೆ ಅಂಚನೆ ಮುನಿ ಅಂತ ತುಳಿದ್ರೆ ಆದ್ರೆ ಆ ಮಾದರಿಗಳ ರೆಡಿ ಇರುತ್ತೆ ಅಂಚಿನ ಜನಾಂಗ ಗೊತ್ತಿರುತ್ತೆ ಅಂಚನೆ ಪರಮೇಶ್ವರನೇ ಮಾದರಿಗಳ ದಾರಿ ದೀಪ ಅವರು ಎಂಚ ಗುರುಕುಡೆ ಬಂದ್ಬಿಡ ಅಗ್ಲಿ ತೋರಿಸ್ತಾವರು ಪರಮೇಶ್ವರನ್ನೇ ಭಾರಿ ವರ್ಗಲ್ಲ ನೀವು ಗೊತ್ತಿದ್ದಾರೆ ಸಮಾಜದ ಮಾದರಿಯ ರಣಿಯಲೇ ಮೀನಾಲಿ ಸುಜಾತ ರಾಮ ಸುಜಾತ ಸೋಮೇಶ್ವರ ನಮನ ನಯನ ಭಾಗೀರಥಿ ವೇಣುಗೋಪಾಲ ರಾವ್ ಭಾರತಿ ನಯನ ಭಾಗೀರಥಿ ವೇಣುಗೋಪಾಲ ರಾವ್ ಭಾರತಿ ವಸಂತ ಅಂಚನೆ ಮುನ್ನೂರ ಸಂದು ಮಮತಾ ಯೋಗಿತಾ ಲೀಲಾವತಿ ಸಾವಿತ್ರಿ ರೇಷ್ಮಾ ಕುತ್ತಾರ ಗ್ರಾಮದ ಭಾರತಿ ಅಕ್ಷಿತಾ ಸಾವಿತ್ರಿ ರೇಷ್ಮಾ ಅಂಚನೆ ಮಾಡುವುದ ಗೀತಾ ಸಾವಿತ್ರಿ ಕವಿತಾ ಅನಿತಾ ಮೀನಾಕ್ಷಿ ಮಡ್ಯದ ಪ್ರಶಾಂತ್ ಅವರು ಶಾಲೆಗೆ ರೇಣಿಕಾ ಭಯಾನಂದ ಸುಂದರ್ಗಢ್
ಭೂಮಿಯ ವಲಯದ ಮೇಲ್ವಿಚಾರಕರಾಗಿ ಶುಭಾಗಬೇಕಾಗಿದೆ. ಕೂಡ ಒಂದೇ ಪಾತ್ರರು ಧನ್ಯವಾದ ಅರ್ಪಿಸಾಂದರೆ ಅಂಜನೇ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾದ ಸಹಕಾರ ಬರೋಣಚಿನ್ನ ಮಾತೃ ಸಂಘದ ಸರ್ವ ಸದಸ್ಯರಿಗೆ ಹಾಗೂ ಪ್ರೋತ್ಸಾಹ ಸಂಘದ ಸರ್ವ ಸದಸ್ಯರಿಗೆ ನೂತನ ಪದಾಧಿಕಾರಿಗಳಿಗೆ